ಪುತ್ತೂರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಭಾಮಿ ಅಶೋಕ್ ಶೆಣೈ ಅವರು ಇಂದು ಅಧಿಕಾರ ಸ್ವೀಕರಿಸಿದ್ದಾರೆ. ಪುತ್ತೂರು ಪುರಭವನದಲ್ಲಿ ನಡೆದ ಅಧಿಕಾರ ಸ್ವೀಕಾರ ಸಮಾರಂಭವನ್ನು ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು ದೀಪ ಬೆಳಗಿ ಉದ್ಘಾಟಿಸಿದರು. ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಭಾಮಿ ಅಶೋಕ್ ಶೆಣೈ ಅವರು ಬಿಜೆಪಿ ಪಕ್ಷದಲ್ಲಿ ಪ್ರತಿಫಲವನ್ನು ಬಯಸದೆ ಹಗಲಿರುಳು ಪಕ್ಷಕ್ಕಾಗಿ ದುಡಿದು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕೊಡುಗೈ ದಾನಿ ಎನಿಸಿಕೊಂಡಿದ್ದಾರೆ. ಇವರನ್ನ ಸಮಾರಂಭದ ವೇದಿಕೆಯಲ್ಲಿ ಗಣ್ಯರು ಅದ್ದೂರಿಯಾಗಿ ಸನ್ಮಾನಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಗಣ್ಯರಿಗೆ ಭಾಮಿ ಅಶೋಕ್ ಶೆಣೈ ಅವರು ಅಜಾತಶತ್ರು ಎಂಬ ಪುಸ್ತಕವನ್ನು ನೀಡಿದ್ದಾರೆ. ಈ ಸಮಾರಂಭದಲ್ಲಿ ಪುತ್ತೂರು ಶಾಸಕರಾದ ಸಂಜೀವ ಮಠಂದೂರು, ವಿಧಾನ ಪರಿಷತ್ನ ನಾಯಕ ಪ್ರತಾಪ್ ಸಿಂಹ ನಾಯಕ್, ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದ ಮೀನಾಕ್ಷಿ ಶಾಂತಿಗೋಡು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಾನ್ಯ ಶಾಸಕರು, ಸಂಸದರು ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಜೊತೆಗೂಡಿ ನಗರದ ವೈದ್ಯರು, ನ್ಯಾಯವಾದಿಗಳು, ಗಣ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮೂಲಕ ಈ ಸಂಭ್ರಮಕ್ಕೆ ಸಾಕ್ಷಿದಾರರಾಗಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರೆಲ್ಲರ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸಮಾರಂಭದ ಅಧ್ಯಕ್ಷರ ಭಾಷಣದ ನಂತರ ಸಾರ್ವಜನಿಕ ಬಂಧು ಭಗಿನಿಯರಿಗೆ ಹಾರಾರ್ಪಣೆಗೆ ಅವಕಾಶವಿದೆ. ಮಾನ್ಯ ನಗರ ಯೋಜನಾ ಪ್ರಾಧಿಕಾರದ ಸಾರ್ವಜನಿಕರಿಗೆ ಮಾಲಾರ್ಪಣೆಗೆ ಅವಕಾಶವಿದೆ. ಮಾನ್ಯ ಅಧ್ಯಕ್ಷರಿಗೆ ಎಲ್ಲರೂ ಮಾಲಾಗಿ ಬಂದು ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು. ಕಾರ್ಯಕ್ರಮದ ಧನ್ಯವಾದದ ನಂತರ ಉಪಹಾರದ ವ್ಯವಸ್ಥೆ ಇದೆ. ಪುತ್ತೂರಿನವರು ಅಭಿನಂದನೆ ಹೇಳಬೇಕು ಯಡಿಯೂರಪ್ಪರಿಗೆ. ಯಾಕೆ ಪುತ್ತೂರಿಗೆ ಯಡಿಯೂರಪ್ಪರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾಗ ನಗರೋತ್ಥಾನದಲ್ಲಿ ಅತಿ ಹೆಚ್ಚು ಅನುದಾನಗಳನ್ನು ಕೊಟ್ಟರು. ಇವತ್ತು ದರ್ಬೆಯಿಂದ ಬಸ್ ಸ್ಟ್ಯಾಂಡ್ವರೆಗೆ ಅಗಲೀಕರಣ ಆಗಿದ್ರೆ ಅದು ಯಡಿಯೂರಪ್ಪರ ಸರ್ಕಾರ. ಏನು ರಾಜೇಶ್, ನೀವಿದ್ರಲ್ಲ ಆಗ ನಗರ, ಹೌದಲ್ವ? ಅಲ್ಲ ಇದ್ರೆ ಎದ್ದೇಳಿ, ನನಗೇನು ಭಯ ಇಲ್ಲ. ನಾವು ಹೌದಲ್ವ? ಹಾಂ, ಯಾರು ಕೊಟ್ಟದ್ದು? ಯಡಿಯೂರಪ್ಪರ ಸರ್ಕಾರ ಕೊಟ್ಟಿರುವಂಥದ್ದು. ಇವತ್ತು ಪುತ್ತೂರಿನಲ್ಲಿ ಅಗಲೀಕರಣಗಳ ಇದು ರಾಜಕಾರಣ ಮಾತನಾಡ್ತಾ ಇಲ್ಲ ನಾನು. ಅಭಿವೃದ್ಧಿಯ ಚಿಂತನೆಗಳನ್ನು ಮುಂದಿರ್ತೇನೆ. ಕೊಟ್ಟವರಿಗೆ ನಾವು ಧನ್ಯವಾದ ಹೇಳ್ಬೇಕಲ್ರಿ, ಋಣ ಇರಬೇಕಲ್ಲ ನಮಗೆ, ಹೌದಲ್ವ? ಯಾಕೆ ಇದನ್ನು ಉಲ್ಲೇಖ ಮಾಡ್ತೇನೆ ಅಂತ ಕೇಳಿದರೆ, ಪುತ್ತೂರಿನ ಜನತೆ ನನಗೆ ಸಂಜೀವಣ್ಣನಿಗೆ ಯಡಿಯೂರಪ್ಪರಿಗೆ ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ಅವರ ಋಣ ತೀರಿಸಿದ್ದೇವೆ, ನಾವು ತೀರಿಸ್ತಾ ಇದ್ದೇವೆ, ಇನ್ನೂ ತೀರಿಸ್ತೇವೆ. ದಕ್ಷ ಆಡಳಿತವನ್ನು ಕೊಡ್ತಾ ಇದ್ದಾರೆ ಅಂತ ಸ್ವಚ್ಛ ದಕ್ಷ ಆಡಳಿತ ಪುತ್ತೂರಿಂದಲೂ ಆರಂಭ ಆಗಲಿಕ್ಕೆ ಬಹುಶಃ ಇವತ್ತು ಅಶೋಕ್ ಶೆಣೈ ಅವರು ಕಾರಣಕರ್ತರಾಗ್ತಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಗರಸಭೆ ಕೂಡ ಇದೆಲ್ಲವೂ ಜನರಿಗೆ ಭಾರಿ ಹತ್ತಿರ, ಒಂದು ನಗರವಾಸಿಗಳಿಗೆ ದಿನನಿತ್ಯದ ಅವಿಭಾಜ್ಯ ಅಂಗ. ಅಭಿವೃದ್ಧಿ ಮತ್ತು ಸಾರ್ವಜನಿಕ ಸೇವೆ ಎರಡನ್ನೂ ಕೊಡುವಂಥ ಈ ನಗರಸಭೆ ಮತ್ತು ಕೂಡ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಒಂದು ಮಾದರಿ ನಗರಸಭೆಯಾಗಿ ಪರಿವರ್ತನೆ ಆಗಲಿಕ್ಕೆ ಬಹುಶಃ ಪೂಡದ ವ್ಯವಸ್ಥೆ ಕೂಡ ಅಷ್ಟೇ ಮುಖ್ಯ. ಒಂದು ನಗರ ಯೋಜನಾಬದ್ಧವಾಗಿ ಬೆಳಿಬೇಕಿದ್ರೆ ಅಲ್ಲಿ ಒಂದು ನಗರ ಪ್ರಾಧಿಕಾರ ಬೇಕು. ಪುತ್ತೂರು ಯೋಜನಾ ಪ್ರಾಧಿಕಾರದಿಂದ ನಡೆಯುವಂಥ ಯಾವುದೇ ಒಂದು ಸಮಸ್ಯೆ ಇದ್ದರೆ ಅದನ್ನು ನಾವು ಎಲ್ಲ 4 ಜನ ಸೇರಿ ಅದನ್ನು ತೀರ್ಮಾನ ಮಾಡಿ ಖಂಡಿತವಾಗಿ ಜನತೆಗೆ ಏನೆಲ್ಲ ಸಿಂಗಲ್ ಸೈಟ್ ಇರಲಿ, ಕನ್ವರ್ಷನ್ ಇರಲಿ, ಯಾವುದೇ ರೀತಿಯಲ್ಲಿ ತೊಂದರೆ ಆಗದಾಗೆ ನಾವು ಅವರಿಗೆ ಮಾಡುವ ಭರವಸೆಯನ್ನು ನಿಮ್ಮ ಮೂಲಕ ನಾವು ಜನತೆಗೆ ತಿಳಿಸ್ತೇವೆ. ಈಗ ಮಾ ಯೋಜನೆ ಮಾಡಲಿಕ್ಕಿದೆ. ಅದರಲ್ಲಿ ನಾವು ಎಲ್ಲ ಸಂಘ ಸಂಸ್ಥೆ, ಇಂಜಿನಿಯರ್ ಅಸೋಸಿಯೇಷನ್ ಎಲ್ಲರನ್ನು ಕರೆಸಿ ಕೂತೊಳಿಸಿ ಶಾಸಕರ ನೇತೃತ್ವದಲ್ಲಿ ಮಾ ಯೋಜನೆಯನ್ನು ಮಾಡ್ತಾ ಇದ್ದೇವೆ. ಆ ಯೋಜನೆಯಲ್ಲಿ ಜನರಿಗೆ ಏನು ತೊಂದರೆ ಆಗದಾಗೆ ಮಾಡ್ತೇವೆ. ಜನರು ಸಹ ಹಾಗೆ ರಸ್ತೆಯನ್ನು ನಮಗೆ ಬಿಟ್ಟುಕೊಟ್ಟು ರಸ್ತೆ ಡೆವಲಪ್ಮೆಂಟಿಗೆ ಸಹಕಾರ ಮಾಡಬೇಕು. ಯಾಕೆ ಹೇಳಿದರೆ ಇವತ್ತು ರಸ್ತೆ ಆದರೆ ಅವರಿಗೆ ಡೆವಲಪ್ಮೆಂಟ್ ಚಾರ್ಜ್ ತುಂಬ ಉಳಿತದೆ ಅಲ್ಲ ಇಂಜಿನಿಯರ್? ರಸ್ತೆಯನ್ನು ನಮಗೆ ಬಿಟ್ಟುಕೊಟ್ಟು ರಸ್ತೆ ಪುರಸಭೆಯಿಂದ ಮಾಡಿದರೆ
ಅವರಿಗೆ ತುಂಬ ರೀತಿಯ ಉಪಕಾರ ಉಂಟು. ಡೆವಲಪ್ಮೆಂಟ್ ಚಾರ್ಜ್ 950 ಏನೋ ಆಗ್ತದೆ. ಇಲ್ಲಿ ಖಾಲಿ ನಿರ್ವಹಣಾ ವೆಚ್ಚ ಹೇಳಿ 50 ರೂಪಾಯಿನ ತಗೊಳ್ತಾರೆ. ಜನ ಅದನ್ನು ಸ್ವೀಕಾರ ಮಾಡಿ ನಮಗೆ ಉತ್ತಮ ಆಡಳಿತ ಮಾಡಲು ಸಹಕಾರ ನೀಡಬೇಕು.